ಪುತ್ತೂರಿನ ಕಿಲ್ಲೆ ಮೈದಾನದ ಬಳಿ ಇರುವ ಅಮರ್ ಜವಾನ್ ಜ್ಯೋತಿಗೆ ಕಿಡಿಗೇಡಿಗಳು ಹಾನಿ ಎಸಗಿರುವ ಘಟನೆ ಇಂದು ಬೆಳಗ್ಗೆ ಬೆಳಕಿಗೆ ಬಂದಿದೆ. ಪುತ್ತೂರಿನ ನಟ್ಟೋಜ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಮುಂದಾಳತ್ವದಲ್ಲಿ ಅಂಬಿಕಾ ವಿದ್ಯಾಲಯದ ಆಶ್ರಯದಲ್ಲಿ ಭಾರತೀಯ ವೀರ ಯೋಧರ ಸ್ಮರಣಾರ್ಥ 2017ರಲ್ಲಿ ಲೋಕಾರ್ಪಣೆಗೊಂಡ ಅಮರ್ ಜವಾನ್ ಜ್ಯೋತಿಗೆ ಕಿಡಿಗೇಡಿಗಳು ಹಾನಿ ಮಾಡಿದ್ದಾರೆ ಎಂದು ಬೆಳಿಗ್ಗೆ ಅಂಬಿಕಾ ವಿದ್ಯಾಸಂಸ್ಥೆಯ ಮ್ಯಾನೇಜರ್ ರವೀಂದ್ರರವರು ಸ್ಮಾರಕದ ಶುಚಿತ್ವಕ್ಕೆ ತೆರಳಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಘಟನೆ ಕುರಿತು ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅತ್ಯಂತ ಪವಿತ್ರವಾದ ಒಂದು ಸ್ಥಳದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಈ ಸಣ್ಣ ಒಂದು ಸ್ಮಾರಕಕ್ಕೆ ಹಾನಿ ಉಂಟು ಮಾಡಿದ್ದಾರೆ. ನಾವು ಅದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಹಾಗೂ ಇದಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. CCTV ಕ್ಯಾಮರಾವನ್ನು ಅಳವಡಿಸಬೇಕು. ಹಾಗೂ ಇದು ಮಿನಿ ವಿಧಾನಸೌಧದ ಎದುರು ಇರುವುದರಿಂದಾಗಿ ಪೆಟ್ರೋಲಿಂಗ್ ವ್ಯವಸ್ಥೆಯು ಸರಿಯಾಗಿ ಮಾಡಿ ಇನ್ನು ಮುಂದಕ್ಕೆ ಇಂತಹ ಕಾರ್ಯಕ್ರಮ ಅಥವಾ ಇಂಥ ಕಿಡಿಗೇಡಿಗಳ ಕೃತ್ಯವನ್ನು ಅಸಾಧ್ಯ ಆಗುವ ಹಾಗೆ ಅಥವಾ ಅವರಿಗೆ ಆ ಧೈರ್ಯ ಬರದಾಗೆ ನಾವು ಮಾಡಬೇಕಾಗ್ತದೆ. ಮತ್ತು ಇಂಥದ್ದು ಮರುಕಳಿಸಿದರೆ ನಾವು ಖಂಡಿತ ಉಗ್ರವಾದ ಪ್ರತಿಭಟನೆಯನ್ನು ಊರಿನ ಜನ, ನಾಗರಿಕರು, ದೇಶಭಕ್ತರು ಎಲ್ಲ ಸೇರಿ ನಾವು ಖಂಡಿತ ಮಾಡ್ತೇವೆ. ಇದನ್ನು ಪೊಲೀಸ್ ಇಲಾಖೆ ಮತ್ತು ಇಲ್ಲಿಯ ಸ್ಥಳೀಯ ಆಡಳಿತ, ನಗರಸಭೆಯವರು ಪಕ್ಕಾ ಗಮನಿಸಬೇಕಾಗಿ ನಾನು ವಿನಂತಿಸ್ತೇನೆ. ಪುತ್ತೂರಿನ ಕಿಲ್ಲೆ ಮೈದಾನದ ಬಳಿ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಅಮರ್ ಜವಾನ್ ಜ್ಯೋತಿಗೆ ಹಾನಿ ಎಸಗಿರುವಂತಹ ಘಟನೆ ನಡೆದಿರುವಂಥದ್ದು. ಇದೀಗ ನಮ್ಮ ಜೊತೆ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಂಬಿಕಾ ಸಮೂಹ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿ, ದೂರುದಾರರು ಆಗಿರುವಂತಹ ಸುಬ್ರಹ್ಮಣ್ಯ ನಟ್ಟೋಜ ಅವರು. ಸರ್ ನಮಸ್ತೆ. ನಮಸ್ತೆ. ಇದೊಂದು ಬಹಳ ವಿಷಾದಕರವಾದ ಸಂಗತಿ. ವೀರ ಸೈನಿಕರ ಅಮರ್ ಜವಾನ್ ಜ್ಯೋತಿಗೆ ಒಂದು ಹಾನಿ ಎಸಗಿರುವಂತಹ ಘಟನೆ ನಡೆದಿರುವಂಥದ್ದು ಪುತ್ತೂರಿನಲ್ಲಿ. ಎಷ್ಟೊತ್ತಿಗೆ ಈ ಘಟನೆ ಬೆಳಕಿಗೆ ಬಂದಿರುವಂಥದ್ದು ಸುಬ್ರಹ್ಮಣ್ಯ ಸರ್ ಅವರೇ? ಪ್ರತಿ ದಿವಸ ನಮ್ಮ ಸಿಬ್ಬಂದಿಯವರು ಅದನ್ನು ಅಮರ್ ಜವಾನ್ ಜ್ಯೋತಿಯನ್ನು ಸ್ವಚ್ಛಗೊಳಿಸಿಬಿಟ್ಟು ಅದನ್ನು ತುಂಬ ಚೆನ್ನಾಗಿ ನಿರ್ಮಲವಾಗಿ ಅದನ್ನು ಕಾಪಾಡುವಂತ ಕೆಲಸಗಳು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಮಾಮೂಲಿ ಅಂತ 10 ಗಂಟೆಗೆ ಹೋದಾಗ ಈ ಘಟನೆ ಕಣ್ಣೆದುರಿಗೆ ಬಂತದ್ದು. ಓಕೆ, ಅಂದ್ರೆ ಅಲ್ಲಿ ಕಲ್ಲೆಸೆದಿರುವಂತಹ ಕುರು ಏನಾದ್ರು ಕಂಡಿವೆಂದ ಅಂದ್ರೆ ಈ ಬಗ್ಗೆ? ಕಲ್ಲು ಎಸೆದಿರುವುದಲ್ಲ, ಎಲ್ಲಿಯ ಒಂದು ಕಡೆ ಮಾರ್ಗದ ತಿಪ್ಪೆಯಲ್ಲಿ ಇದ್ದಂತಹ ತೆಂಗಿನಕಾಯಿಯನ್ನು ತಗೊಂಡ್ಬಿಟ್ಟು ಅದರ ಚಂದವಾಗಿ ಜೋಡಿಸಿರ್ತಕ್ಕಂತಹ ಗ್ಲಾಸಿನ ಮೇಲೆ ಎಸೆದಿದ್ದಾರೆ. ಹಾಗಾಗಿ ಆ ಗ್ಲಾಸ್ ಹಾನಿಯಾಗಿದೆ ಪೂರ್ತಿ. ಇನ್ನು ಮುಂದಕ್ಕೆ ಆ ಗ್ಲಾಸ್ ಇಲ್ಲ ಅಂತಂದ್ರೆ ನಮ್ಮ ಅಮರ್ ಜವಾನ್ ಜ್ಯೋತಿ ನೊಂದಿ ಹೋಗ್ತಾ ಇದೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಆವರಣ ಕಟ್ಟಿದ್ದೇವೆ. ಆ ಗ್ಲಾಸಿನ ಒಂದು ಆವರಣ ಇದೆ, ಅದನ್ನು ಒಡೆದಾಕಿದ್ದಾರೆ. ಇಲ್ಲಿ ಅಕ್ಕಪಕ್ಕದಲ್ಲಿ CCTV ಕ್ಯಾಮರಾ ಏನಾದ್ರು ಅಳವಡಿಸಲಿಲ್ವಾ? ನಾನು ಈಗಾಗಲೇ ಪೊಲೀಸರಿಗೆ ಅದನ್ನು ಸಂಪರ್ಕಿಸಿದ್ದೇನೆ. ಪೊಲೀಸರ ಸಿಬ್ಬಂದಿಗಳೆಲ್ಲ ಬಂದುಬಿಟ್ಟು ಅದನ್ನ ವೀಕ್ಷಿಸಿದ್ದಾರೆ. ಆದರೆ ಎಲ್ಲಿಯೂ ಸುತ್ತಮುತ್ತ ಎಲ್ಲಿ ಕ್ಯಾಮರಾ ಕಂಡು ಬಂದದ್ದು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಅವರು ಅದನ್ನು ಆಲೋಚನೆ ಮಾಡ್ತಾರೆ ಎಲ್ಲಿದ್ದಾರೆ ಅಂತ ಹುಡುಕಾಟ ಆಗ್ತಾ ಇದೆ. ಆದ್ರೆ ನನ್ನ ಗಮನಕ್ಕೆ ಎಲ್ಲಿಯೂ CC ಕ್ಯಾಮರಾ ಇಲ್ಲ ಅಲ್ಲಿ. ಓಕೆ 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 ಅಂದ್ರೆ ಇದು ಇಷ್ಟೊಂದು ಸಾರ್ವಜನಿಕ ಸ್ಥಳದಲ್ಲಿರುವಾಗ ಆ ಕಿಡಿಗೇಡಿಗಳು ಯಾವ ರೀತಿಯಲ್ಲಿ ಒಂದು ಕೃತ್ಯ ನಡೆಸಿರ್ಬೋದು ಅಂತ? ಇದು ನಿನ್ನೆ ರಾತ್ರಿ ನಡೆದಿರುವಂತದ್ದ ಅಲ್ವಾ ಬೆಳಿಗ್ಗಿನ ಜಾವ ನಡೆದಿರುವಂತದ್ದ? ಎಷ್ಟೊತ್ತಿಗೆ ನಡೆದಿರ್ಬೋದು ಅಂತ ಹೇಳಿ ತಮ್ಮ ಅನಿಸಿಕೆ ಸರ್? ಈಗ ನೈಟ್ ಬಿಡ್ ನ ಪೊಲೀಸರು ಅಲ್ಲೇ ಇದು ಬೆಳಿಗ್ಗೆ ಇವತ್ತು 2 ಗಂಟೆ ತನಕ ನೈಟ್ ಬಿಡ್ ನ ಪೊಲೀಸರು ಇರುವಾಗ ಅಲ್ಲಿ ಸರಿಯಾಗಿ ಉರಿತಾ ಇತ್ತು. ಅದರ ಸಮಸ್ಯೆ ಬಂದಿಲ್ಲ. ಅದು 2 ಗಂಟೆ ಇವತ್ತು ರಾತ್ರಿ 2 ಗಂಟೆ ನಂತರ ಆಗಿರುವಂತ ಘಟನೆ ಅಂತಲೇ ಪೊಲೀಸರ ಮೂಲಗಳು ಹೇಳ್ತಾ ಇದ್ದೇವೆ. ಓಕೆ, ಈಗ ಸದ್ಯಕ್ಕೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಪೊಲೀಸರು ಆಗಮಿಸಿ ಏನಾದ್ರು ತಪಾಸಣೆ ಶುರು ಮಾಡಿದ್ದಾರಾ? ಹೌದೌದು, ಪೊಲೀಸರು ಬಂದಿದ್ದಾರೆ. ಅವರಿಗೆ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನೋಡು ಯಾರು ಇವರಿದ್ದಾರೆ ಕಿಡಿಗೇಡಿಗಳಿದ್ರೆ ಅವರಿಗೆ ಸರಿಯಾಗಿ ಅವರನ್ನ ಹಿಡಿಯುವಂತ ಅಥವಾ ದಂಡಿಸುವಂತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಅಂದ್ರೆ ತಮಗೆ ಯಾರ ಬಗ್ಗೆ ಏನಾದ್ರು ಅನುಮಾನ ಈ ರೀತಿ? ಇಲ್ಲ, ಇದು ಮೊದಲ ಸಲ ಅಲ್ಲ, ಇದು 3ನೇ ಸಲ ಆಗ್ತಾ ಇರೋದು. ಕಳೆದ 6 ತಿಂಗಳ ಹಿಂದಕ್ಕೆ ಇಂಥ ಒಂದು ಘಟನೆ ನಡೆದಿತ್ತು. ಆಗ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ಮನವಿಯನ್ನು ಕೊಟ್ಟಿದ್ದೇವೆ, ದೂರ ನೀಡಿದ್ದೇವೆ. ಆದ್ರೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ಆಗ್ಲಿಲ್ಲ. ಈಗ ಮತ್ತೆ ಇದು ಪುನರಪಿ ಆಗಿದೆ ಇದು. ಅಂದ್ರೆ ಕಳೆದ ಸಾರಿ ಆಗಿದ್ರು ಕೂಡ ಪೊಲೀಸರು ಕ್ರಮ ಕೈಗೊಳ್ಳದಿರುವ ಕಾರಣ ಇದು ಕಿಡಿಗೇಡಿಗಳಿಗೆ ಒಂದು ಪ್ರೋತ್ಸಾಹ ಕೊಟ್ಟಂತಾಗಿದೆ. ನಾವು ಮಾಡಿದ್ರು ಏನು ನಡೀತೆ ಅನ್ನೋದಕ್ಕೆ ಇದು ಕೇವಲ ಪೊಲೀಸರ ಕೊರತೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಲ್ಲ. ಇದಕ್ಕೆ ಸ್ಥಳೀಯ ಆಡಳಿತವು ಇದರಲ್ಲಿ ಸೇರಿಸಬೇಕು. ಯಾಕಂತಂದ್ರೆ ಇದು ಪುತ್ತೂರಿಗೆ ಮಾತ್ರ ದಕ್ಷಿಣ ಕನ್ನಡದ ಹೆಮ್ಮೆಯಾದ ಒಂದು ಸ್ಮಾರಕ ಇರುವಂತದ್ದು. ಅದನ್ನ ರಕ್ಷಣೆ ಮಾಡುವಂತ ಕೆಲಸಗಳನ್ನು ಸ್ಥಳೀಯ ಆಡಳಿತಕ್ಕೆ ಸಂಬಂಧಿಸಿರುವಂತ ಅವರು ಎಚ್ಚೆತ್ತುಕೊಳ್ಳಿಲ್ಲ. ಅವರಿಗೆ ನಾವು ಸಂಬಂಧಪಟ್ಟ ದೂರನ್ನು 6 ತಿಂಗಳ ಹಿಂದಕ್ಕೆ ನೀಡಿದ್ದೆವು. ಈಗ ಬೇರೆ ಬೇರೆ ಕಡೆಗಳಲ್ಲಿ CC ಕ್ಯಾಮೆರಾಗಳು ಯಾವುದಕ್ಕೆ CC ಕ್ಯಾಮೆರಾಗಳನ್ನು ಜೋಡಿಸಲಾದರೆ ಅಮರ್ ಜವಾನ್ ಜ್ಯೋತಿ ದಕ್ಷಿಣ ಭಾರತದಲ್ಲಿ ಏಕೈಕ ಇರುವಂತಹ ಹಾಗೂ ನಮ್ಮ ಯೋಧರ ನೆನಪಿಗೆ
ಯಾರಿಗೋಸ್ಕರವಾಗಿ ಯೋಧರ ಸ್ಮಾರಕಕ್ಕೋಸ್ಕರವಾಗಿ ಅಥವಾ ಅವರ ಸೇವೆಯನ್ನ ನಾವು ಗುರುತಿಸುವಂತ ಕೆಲಸವನ್ನು ನಾವು ಮಾಡಿರುವಂತಹ ಒಂದು ಸ್ಮಾರಕಕ್ಕೆ ಒಂದು CC ಕ್ಯಾಮೆರಾ ಅಳವಡಿಸಿರುವಂತದ್ದು ನಮ್ಮ ದುರಂತ ಇದು. ಎಸ್, ಖಂಡಿತವಾಗ್ಲೂ ನಿಜವಾಗ್ಲೂ ಇದೊಂದು ವಿಷಾದಕರವಾದ ಸಂಗತಿ. ಪುತ್ತೂರಿನ ಕಿಲ್ಲೆ ಮೈದಾನದ ಬಳಿ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ, ಮುಖ್ಯವಾಗಿ ನಾವು ಗಮನಿಸಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಅಮರ್ ಜವಾನ್ ಜ್ಯೋತಿಗೆ ಕಿಡಿಗೇಡಿಗಳು ಹಾನಿ ಎಸಗಿರುವಂಥದ್ದು. ಈ ಹಿಂದೆ 2 ಬಾರಿ ಇದಕ್ಕೆ ಕಲ್ಲೆಸೆದಲಾಗಿತ್ತು. ಆವಾಗಲೂ ಕೂಡ ಸಂಬಂಧಪಟ್ಟವರು ಅಂಬಿಕಾ ಸಮೂಹ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಈ ಬಗ್ಗೆ ದೂರನ್ನು ಕೊಟ್ಟಿದ್ದರು. ಆದರೂ ಕೂಡ ಏನು ಆರೋಪಿಗಳ ಬಂಧನ ಆಗಿರಲಿಲ್ಲ. ಹೀಗಾಗಿ ಕಿಡಿಗೇಡಿಗಳು ಮತ್ತೆ ಇಂಥ ಕೃತ್ಯಗಳನ್ನು ನಡೆಸಿದ್ದಾರೆ ಅನ್ನೋದು ಇದೀಗ ದೂರು ನೀಡಿರುವಂತಹ ಸುಬ್ರಹ್ಮಣ್ಯ ನಟ್ಟೋಜ್ ಅವರ ಆರೋಪ. ನಮ್ಮ ಜೊತೆ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪುತ್ತೂರಿನ ಸೈನಿಕ ಭವನದ ಗೌರವಾಧ್ಯಕ್ಷರು ಆಗಿರುವಂತಹ ತುಳಸಿದಾಸ್ ಅವರು. ತುಳಸಿದಾಸ್ ಅವರೇ, ನಮಸ್ತೆ. ಇದೊಂದು ವಿಕೃತ ಮನಸ್ಸಿನ ಕೃತ್ಯ. ಓಕೆ, ಅದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಮತ್ತು ಕೇವಲ 3 ದಿನಗಳ ಹಿಂದೆ ಪುತ್ತೂರು ಹೃದಯ ಭಾಗದಲ್ಲಿರುವ ಗಾಂಧಿ ಪ್ರತಿಮೆಗೂ ಹೀಗೆ ಹಾನಿ ಮಾಡಲಾಗಿದೆ. ಓಕೆ, ಹೌದು. ಅಮರ್ ಜವಾನ್ ಜ್ಯೋತಿ ಎಂಬುದು ಲಕ್ಷಾಂತರ ವೀರ ಯೋಧರಿಗೆ ಪುತ್ತೂರು ನಿರ್ಮಿಸಿರುವ ಒಂದು ಅಪೂರ್ವವಾದ ಸ್ಮಾರಕ. ಖಂಡಿತವಾಗ್ಲು ನಿತ್ಯ ನಿರಂತರ ಉರಿಯುತ್ತಿರುವ ಜ್ಯೋತಿಯ ಮೂಲಕ ಪುತ್ತೂರಿನ ಜನತೆ ತಾಯಿನಾಡಿಗಾಗಿ ವೀರ ಮರಣವನ್ನಪ್ಪಿದವರಿಗೆ, ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಿದೆ. ಓಕೆ, ಈ ಕೃತ್ಯ ಮಾಡಿದವರನ್ನು ಹುಡುಕಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಇಲಾಖೆಯನ್ನು ನಾನು ಒತ್ತಾಯಿಸ್ತಾ ಇದ್ದೇನೆ. ಓಕೆ, ಅಲ್ಲದೆ ಮುಂದೆ ಅಮರ್ ಜವಾನ್ ಜ್ಯೋತಿ ಆವರಣದಲ್ಲಿ CC ಕ್ಯಾಮೆರಾ ಅಳವಡಿಸಬೇಕು ಹಾಗೂ ಪೊಲೀಸ್ ಪೆಟ್ರೋಲಿಂಗ್ ವ್ಯವಸ್ಥೆಯನ್ನು ಬಲಪಡಿಸಬೇಕೆಂದು ಸ್ಥಳೀಯ ಆಡಳಿತದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ನಾನೊಂದು ಮಾಜಿ ಸೈನಿಕ ಸಂಘದ ಗೌರವಾಧ್ಯಕ್ಷನ ನೆಲೆಯಲ್ಲಿ. ಓಕೆ ಸರ್, ಅಂದ್ರೆ ಈ ಹಿಂದೆ ಕೂಡ ಇಲ್ಲಿ 2 ಬಾರಿ ಹಾನಿ ಎಸಗಲಾಗಿತ್ತು ಅನ್ನೋದು ಒಂದು ತಿಳಿದು ಬಂದಿರುವಂತಹ ಸಂಗತಿ. ಆದ್ರೆ ಈ ಹಿಂದೆ ಕೂಡ ನಡೆದಾಗ್ಲೂ ಒಂದು CCTV ಕ್ಯಾಮರಾವನ್ನು ಅಳವಡಿಸುವ ಕಾರ್ಯ ಯಾಕೆ ಆಗಿಲ್ಲ ಅನ್ನೋದು ಸರ್? ಅದುವೇ ನಮ್ಗೆ ಆಶ್ಚರ್ಯ. ಯಾಕಂದ್ರೆ ಅದರ ಹಿಂಭಾಗದಲ್ಲಿ ನಮ್ಮ ಮಿನಿ ವಿಧಾನಸೌಧವೂ ಇದೆ. ಇನ್ನಾದರೂ ಅದನ್ನು CCTV ಕ್ಯಾಮರಾವನ್ನು ಅಳವಡಿಸಬೇಕು, ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಓಕೆ, 2 ಆಗ್ಬೇಕು. ಮತ್ತು ಸ್ವಲ್ಪ ಒಂದು 2 ಮೀಟರ್ ಅಂತರದಲ್ಲಿ ಒಂದು ಬ್ಯಾರಿಕೇಡ್ ಅನ್ನು ಹಾಕಿ ಜನ ಬಂದು ತುಂಬಾ ಹತ್ತಿರ ಸುಳಿಯದಾಗೂ ನೋಡಿಕೊಳ್ಬೇಕಂತಲೇ ಒಂದು ವಿನಂತಿ ನಂದು. ಓಕೆ 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 ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋದು. ಮರುಕಳಿಸಲೇಬಾರದು. ಖಂಡಿತವಾಗ್ಲು ಎಲ್ಲರೂ ದೇಶ ಪ್ರೇಮಿಗಳಿರುವಾಗ ಇಂಥ ಕೃತ್ಯ ಎಸಗಿದವರು ಕೂಡ ದೇಶದ್ರೋಹಿಗಳೇ ಆಗ್ತಾರೆ. ಖಂಡಿತ 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 ಖಂಡಿತ. ಎಸ್, ಧನ್ಯವಾದಗಳು ತುಳಸಿದಾಸ್ ಅವರೇ. ಇದು ಸೈನಿಕ ಭವನದ ಗೌರವಾಧ್ಯಕ್ಷರಾಗಿರುವಂತಹ ತುಳಸಿದಾಸ್ ಅವರ ಮಾತುಗಳು. ಪುತ್ತೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಿಡಿಗೇಡಿಗಳ ಕೃತ್ಯ ಹೆಚ್ಚಾಗ್ತಾ ಇದೆ. 3 ದಿನಗಳ ಹಿಂದಷ್ಟೇ ಅಲ್ಲಿ ಗಾಂಧಿ ಪ್ರತಿಮೆಗೂ ಕೂಡ ಹಾನಿ ಎಸಗಲಾಗಿತ್ತು. ಇದೀಗ ಕಿಲ್ಲೆ ಮೈದಾನದ ಬಳಿ ಇರುವಂತಹ ಅಮರ್ ಜವಾನ್ ಜ್ಯೋತಿಗೆ ಹಾನಿ ಎಸಗಿದ್ದಾರೆ. ಈ ಬಗ್ಗೆ ಈಗಾಗಲೇ ಪೊಲೀಸರಿಗೆ ದೂರನ್ನು ಕೂಡ ನೀಡಲಾಗಿದೆ. ಪೊಲೀಸರು ಆಗಮಿಸಿ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ.